ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇದು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದ ನೂತನ ಸಂಚಿಕೆ. ಅನೇಕ ಸಮಯಗಳಿಂದ ನಿರಂತರವಾಗಿ ಅದ್ಭುತವಾದಂತಹ ಗಾಯನ ಕ್ಷೇತ್ರದ ಸಾಧಕರನ್ನು ಪರಿಚಯಿಸ್ತಾ, ಅವರ ಹಾಡುಗಳನ್ನು ಕೇಳ್ತಾ, ಅವರ ನೆನಪುಗಳನ್ನು ಮೆಲುಕು ಹಾಕೊಳ್ತಾ, ಜೊತೆಗೆ ಅವರ ನೋವು ನಲಿವಿನ ವಿಚಾರಗಳನ್ನು ಹಂಚಿಕೊಳ್ತಾ, ಮಧ್ಯೆ ಮಧ್ಯೆ ಅವರ ಹಾಡುಗಳನ್ನು ಕೇಳ್ತಾ ಸಾಗುವಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇದು ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಅವರ ಸಂಯೋಜನೆಯ ಮತ್ತು ಸ್ಪಂದನ ವಾಹಿನಿಯ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇವತ್ತಿನ ದಿನ ನಮ್ಮ ಜೊತೆ ಇರುವಂಥವರು ಕೇರಳ ಕರ್ನಾಟಕ ಗಡಿ ಪ್ರದೇಶದ ತುಸು ದೂರದಲ್ಲಿರುವಂತಹ ಸಾಲೆತ್ತೂರು ಎಂಬ ಗ್ರಾಮದಿಂದ ಬಂದಂಥ ಅದ್ಭುತ ಪ್ರತಿಭೆ. ಕಳೆದ 2 ದಶಕಗಳಿಂದ ರಸಮಂಜರಿ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ತಮಿಳು, ಮಲಯಾಳಂ, ಕನ್ನಡ, ತುಳು, ಹಿಂದಿ ಭಾಷೆಗಳಲ್ಲಿ ಮತ್ತು ಬ್ಯಾರಿ ಭಾಷೆಯಲ್ಲಿ ಹಾಡಬಲ್ಲಂತಹ ಅದ್ಭುತವಾದಂತಹ ಗಾಯಕ ಸಫಾನ್ ಸಾಲೆತ್ತೂರು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ಮನೆಯ ಒಂದು ಪುಣ್ಯದ ಧರ್ಮಸ್ಥಳ, ಮನೆಯ ಒಂದು ಪುಣ್ಯದ ಧರ್ಮಸ್ಥಳ. ಮೋದದಿಂದ ಒಳಿದಿರಳು ಮಂಜೇಶ, ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ಸತ್ಯ ಧರ್ಮ ನಿಷ್ಠೆಯಿಂದ ಪಾಲಿಸುವಾಗ, ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ, ಸತ್ಯ ಧರ್ಮ ನಿಷ್ಠೆಯಿಂದ ಪಾಲಿಸುವಾಗ, ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ, ಅನ್ನದಾನ ವಸ್ತ್ರದಾನ ಮಾಡುವಾಗ, ಅನ್ನದಾನ ವಸ್ತ್ರದಾನ ಮಾಡುವಾಗ, ಧರ್ಮಸ್ಥಳ ಪ್ರಭು ದರ್ಶನ ಆದಂತೆ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ಶುಭ್ರವಾದ ಮನಸ್ಸನ್ನು ಪಡೆದಿರುವಾಗ, ನೇತ್ರಾವತಿ ನೀರ ಸ್ನಾನ ಮಾಡಿದಂತೆ, ಶುಭ್ರವಾದ ಮನಸ್ಸನ್ನು ಪಡೆದಿರುವಾಗ, ನೇತ್ರಾವತಿ ನೀರ ಸ್ನಾನ ಮಾಡಿದಂತೆ, ಆತ್ಮಸಾಕ್ಷಿ ಗಂಜಿ ಬಾಳ ಕಲಿಯುವಾಗ, ಆತ್ಮಸಾಕ್ಷಿ ಗಂಜಿ ಬಾಳ ಕಲಿಯುವಾಗ, ಧರ್ಮಸ್ಥಳ ಯಾತ್ರೆಯ ಮಾಡಿದಂತೆ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ.
ನೊಂದವರಿಗೆ ಸೇವೆಯನ್ನು ಮಾಡಿದಾಗ ಮಂಜುನಾಥ ಸೇವೆಯನ್ನು ಮಾಡಿದಂತೆ, ತ್ಯಾಗವೆಂಬ ರಾಗವನ್ನು ಹಾಡಿದಾಗ, ತ್ಯಾಗವೆಂಬ ರಾಗವನ್ನು ಹಾಡಿದಾಗ ಮಂಜುನಾಥ ನಿಮಗೆ ಒಳಿವಣಂತೆ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ಮನೆಯ ಒಂದು ಪುಣ್ಯದ ಧರ್ಮಸ್ಥಳ, ಮೋದದಿಂದ ಒಳಿದಿರಲು ಮಂಜೇಶ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ. ನನ್ನವಳು ನನ್ನವಳು, ಮುಟ್ಟಿದರೆ ನಲುಗುವಳು, ಮುಟ್ಟದೆಯೇ ಮುದ್ದಾಡಲೇ. ಹಾಡಿದರೆ ಅರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ. ಮುಟ್ಟದೆಯೇ ಮುದ್ದಾಡಲೇ. ನನ್ನವಳು ನನ್ನವಳು, ಮುಟ್ಟಿದರೆ ನಲುಗುವಳು. ಬೆಳದಿಂಗಳೇ ಬೆಳದಿಂಗಳೇ ಬೆಳದಿಂಗಳಲ್ಲಿ ನಡಲಲ್ಲಿ ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ. ಕಿರಣವಾಗಿ ಇವಳ ಮೈಯ ಬೆಳಗುವೆ. ತಂಗಾಳಿಯೇ ತಂಗಾಳಿಯೇ ತಂಗಾಳಿಯೇ, ನಿನ್ನ ಉಸಿರಲ್ಲಿ ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ. ಗಾಳಿಯಾಗಿ ಇವಳ ಮೈಯ ಮರೆಸುವೆ. ತಂಗಾಳಿ ತಂಬೆಳಕ ತಡೆಯೋರು ಯಾರು? ನನ್ನವಳು ನನ್ನವಳು, ಮುಟ್ಟಿದರೆ ನಲುಗುವಳು. ಈ ಬೆಡಗಿಗೆ ಈ ಸೊಬಗಿಗೆ, ಈ ಬೆಡಗಿಗೆ ಈ ಸೊಬಗಿಗೆ ಸಿಂಧೂರನ ಬಂಗಾರನ ಶೃಂಗಾರನ. ನೀನು ಸವಿಯೋ ಹಣ್ಣಿನಲ್ಲಿ ಸಿಹಿಯುನ. ಈ ಮಲ್ಲಿಗೆ ಹೂಬಳ್ಳಿಗೆ, ಈ ಮಲ್ಲಿಗೆ ಹೂಬಲ್ಲಿಗೆ ಕಾಲ್ಗೆಜ್ಜೆನ, ಹೇಳು ಹೆಜ್ಜೆನ ಪ್ರೇಮ ಲಜ್ಜೆನ.
ನೀನು ಪಡೆಯೋ ಕನಸಿನಲ್ಲಿ ಸುಖವು ನಾ ರಾಗಾನ ಪ್ರೀತಿನ ತಡೆಯೋರು ಯಾರು ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು ಮುಟ್ಟದೆಯೇ ಮುದ್ದಾಡಲೇ ಹಾಡಿದರೆ ಅರಳುವಲು ನೋಡಿದರೆ ಕರಗುವಲು ಮನದ ಜೊತೆ ಮಾತಾಡಲೇ ಮುಟ್ಟದೆಯೇ ಮುದ್ದಾಡಲೇ ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು ಸಫಾನ್ ನಮಸ್ತೆ. ನಮಸ್ತೆ. ಭಾಳ ದೂರದಿಂದ ಬಂದಿದ್ದೀರಿ. ಸಾಲೆತ್ತೂರು ಅನ್ನುವಂಥ ಒಂದು ಪ್ರದೇಶ, ಕರ್ನಾಟಕ ಕೇರಳ ಗಡಿ ಪ್ರದೇಶ. ನಿಮಗೆ ಬಹುಶಃ ಎಲ್ಲ ಭಾಷೆಗಳ ಇನ್ಫ್ಲುಯೆನ್ಸ್ ಇದೆ. ಆ ಕಡೆಯಿಂದ ಸ್ವಲ್ಪ ಬ್ಯಾರಿ ಭಾಷೆ ನಿಮ್ಮ ಮನೆಯದ್ದಾದರೆ, ತುಳು ಮಾತಾಡೋ ಭಾಷೆ, ವ್ಯಾವಹಾರಿಕ ಭಾಷೆ, ಕನ್ನಡ ನಿಮಗೆ ಎಲ್ಲಿರುವಂಥ ಆಡಳಿತ ಭಾಷೆ, ಜೊತೆಗೆ ಮಲಯಾಳಂಗೆ ಒಂದು ನಿಮ್ಗೇನಾದ್ರೂ ಪ್ರಭಾವ ಇದೆ. ಹೇಗೆ ಈ ಎಲ್ಲ ಒಟ್ಟು ಭಾಷೆಗಳಿಂದ ನಿಮಗೆ ಒಂದು ಆರ್ಕೆಸ್ಟ್ರಾ ಬಿಡ್ನಲ್ಲಿ ಒಂದು ಹೇಗೆ ಹೊಸದಾಗಿ ಒಂದು ಅವಕಾಶ ಮತ್ತು ಆಸಕ್ತಿ ಹೇಗೆ ಬೆಳೆಯಿತು? ಅಂದರೆ ಸಣ್ಣದಿಂದಲೇ ಸ್ವಲ್ಪ ಸ್ವಲ್ಪ ಅಂದರೆ ಆಚೆ ಈ ಮಲಯಾಳಂ ಎಲ್ಲ ಭಾಷೆ ಒಟ್ಟಾಗಿ ಅಂದರೆ ಶಾಲೆಯಲ್ಲಿ ಅಂದರೆ ನಾನು ಕಲಿತದ್ದು ತಮಿಳು ಅಂದರೆ ತಮಿಳು ಸ್ಕೂಲಲ್ಲಿ ಅಂದರೆ ಇದೆ ಕರ್ನಾಟಕದ್ದೇ, ಆದರೆ ಅಲ್ಲಿ ತಮಿಳ್ನವರು ಜಾಸ್ತಿ ಇದ್ರು. ಅದು ನಮ್ಮ ಬೆಳ್ಳಾರೆ ಅಂತ, ಬೆಳ್ಳಾರೆ ಆಚೆ ಅಲ್ಲಿ ದರ್ಕಸ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ, ಪ್ರೈಮರಿ ಸ್ಕೂಲು. ಅಲ್ಲಿ ತಮಿಳು ಜಾಸ್ತಿ. ಆಮೇಲೆ ಅಲ್ಲಿಂದ ನಾನು ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಮುಗಿಸಿ ಆಮೇಲೆ ಬೆಳ್ಳಾರೆ. ಓಕೆ. ಅದ ನಂತರ ಇವಾಗ ನಾನು ಸಾಳತ್ತೂರಿಗೆ, ಅಂದರೆ ಸ್ವಂತ ಊರು ನಮ್ಮದು ಬೆಳ್ಳಾರೆ. ಸಾಳತ್ತೂರಲ್ಲಿ ಬಂದು ಇವಾಗೊಂದು 10-15 ವರ್ಷ ಸಾಳತ್ತೂರಲ್ಲಿದ್ದೀರಿ. ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಅಂದರೆ ಹಾಡಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ಯಾವ ಲ್ಯಾಂಗ್ವೇಜ್ ಆಗುತ್ತೆ? ಹೌದು, ಅಂದರೆ ಎಲ್ಲ ಲ್ಯಾಂಗ್ವೇಜ್ ಇದು ಕಲಿಬೇಕು ಅಂತ ಒಂದು ಆಸೆ. ಓಕೆ. ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಹಿಂದಿ ಇದೆಲ್ಲ ಸ್ವಲ್ಪ ಕಷ್ಟನೇ, ಆದರೆ ಆಡ್ತೀನಿ. ಓಕೆ. ಈಗ ನೀವು ಈ ರಸಮಂಜರಿ ಕ್ಷೇತ್ರಕ್ಕೆ ಬಂದು ಎಷ್ಟು ಸಮಯ ಆಯ್ತು? ಈಗ ಹೇಗೆ ನಿಮ್ಮ ಸ್ಟಾರ್ಟ್ ಎಂಟ್ರಿ ಎಲ್ಲ? ಎಂಟ್ರಿ ಅಂದರೆ ಶಾಲಾ ದಿನಗಳು. ಓಕೆ. ಆಮೇಲೆ ಆ ಟೈಮಲ್ಲಿ ಇವಾಗ ಎಲ್ಲ ಹಾಡಿನ ಕರೋಕೆಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ ಬೇಕಾದ್ರೆ. ಹೌದು, ಮುಂಚೆಲ್ಲ ಕರೋಕೆ ಎಲ್ಲೂ ಸಿಗಲ್ಲ, ಲೈವ್ ಆಗಿ ಹೌದು ಹಾಡಬೇಕು. ಅಂದರೆ ನಾನು ಡ್ರಾಮಕ್ಕೆ ಈ ಥರ ಎಲ್ಲ ಸಿಂಗ್ ಮಾಡ್ತಾ ಇದ್ದೆ ಒಂದು ಟೈಮಲ್ಲಿ. ಇವಾಗ ನಾನು ಫೀಲ್ಡಿಗೆ ಬಂದು ವೇದಿಕೆಗೆ ಎಂಟ್ರಿ ಆಗಿ ಸಾಧಾರಣ ನನ್ನ ಪ್ರಕಾರ ಒಂದು 19 ವರ್ಷ ಆಯಿತು. ಅಂದರೆ ಇವಾಗ ಪಬ್ಲಿಸಿಟಿ ಇರಲಿಲ್ಲ ಆ ಟೈಮಲ್ಲಿ, ಇವಾಗೆಲ್ಲ ಕೈಯಲ್ಲಿ ಬೇಕಾದಾಗೆ ಮೊಬೈಲ್ ಸಿಗುತ್ತದೆ. ಅದ ನಂತರ ಇವಾಗ ಒಂದು 4-5 ವರ್ಷದ ನಂತರ ನಾನು ಮೊಬೈಲ್ ತಗೊಂಡ ನಂತರ ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿ. ಈಗ ನಿಮಗೆ ನಾಟಕಗಳಲ್ಲಿ ಯಾವ ಟೀಮ್ ಒಟ್ಟಿಗೆ ಹೋಗ್ತಿದ್ರಿ, ಎಲ್ಲಿ ಹೋಗ್ತಿದ್ರಿ? ಅಂದರೆ ನಮ್ಮ ಊರಲ್ಲಿ ಪರ್ಮನೆಂಟ್ ಅಂತ ಯಾವ ಟೀಮ್ ಇರಲ್ಲ, ಶಾಲೆಗಳಲ್ಲಿ ಯಾರು ಕರೀತಾರೆ ಆ ಥರ. ಓಕೆ. ಯಾರು ನಿಮಗೆ ಒಳ್ಳೆ ಅವಕಾಶಗಳನ್ನು ಯಾರು ಕೊಟ್ಟಿದ್ದಾರೆ? ಅವಕಾಶ ಅಂತ ಹೇಳಲಿಕ್ಕೆ ತುಂಬ ಜನ ಇದ್ದಾರೆ. ಓಕೆ. ಹೆಸರು ಹೇಳ್ಬೇಕಾದ್ರೆ ತುಂಬ ಜನ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಇಲ್ಲಿ ಮಂಗಳೂರಲ್ಲೆಲ್ಲ ತುಂಬ ಜನ ಅಂದರೆ ನೌಷಾದ್ ಮ್ಯೂಸಿಕ್, ಆಮೇಲೆ ಬೇರೆ ಬೇರೆ ಟೀಮಲ್ಲಿ ಹೋಗ್ತಾ ಇದ್ದೇನೆ. ಓಕೆ. ಈಗ ನಿಮಗೆ ಡ್ರಾಮಾದ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ? ಡ್ರಾಮಾದಂದ್ರೆ ಅಂದರೆ ಆ್ಯಕ್ಚುಲಿ ನೀವೇನು ಈಗ 1.5 ಅಂದರೆ 2 ದಶಕ ಅಂತ ಹೇಳ್ಬೋದು, 19 ವರ್ಷ ಅಂದರೆ 20 ವರ್ಷಗಳ ಆಜುಬಾಜು. ಈ ಒಂದು ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಡ್ರಾಮಾ ಕಂಪ್ಲೀಟ್ ಚೇಂಜ್ ಈಗದಾಗ, ಯಾಕಂದ್ರೆ ಲೈವ್ ಸಿಂಗಿಂಗ್, ಆಮೇಲೆ ಎಲ್ಲ ಮ್ಯೂಸಿಕ್ಗಳು, ಕೀಬೋರ್ಡ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಲೈವೇ. ಅಂತ ಸಂದರ್ಭದ ಆ ಒಂದು ಮಂಜು ಹನಿಯ ನಡುವಲ್ಲಿ ಖಂಡಿತ ಅದು ಹೇಗೆ, ಅದು ಆ ಎಕ್ಸ್ಪೀರಿಯನ್ಸ್ಗಳೆಲ್ಲ ಹೇಗಿತ್ತು? ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಆ ಚಳಿಗೆ ಅಂದರೆ ಆವಾಗಿನ ಟೈಮಲ್ಲಿ ಒಂದು 12 ಗಂಟೆ 1 ಗಂಟೆ ನಂತರ ಡ್ರಾಮಾ ಸ್ಟಾರ್ಟ್ ಆಗೋದು. ಅದರ ನಂತರ ಒಂದು 2 ಗಂಟೆ 3 ಗಂಟೆವರೆಗೆ ಪುನಃ ಡೇ ಇದ್ರೆ ಡೇ ಹೋಗ್ಬೇಕು, ನಿದ್ರೆ ಇರಲ್ಲ, ತುಂಬ ಕಷ್ಟ. ಆದರೆ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಕಲಿಬೇಕು ಅಂತ ಅಷ್ಟೇ. ಈಗ ನಿಮಗೆ ಆ್ಯಕ್ಚುಯಲ್ ಸಾಲೆತ್ತೂರು ಪರಿಸರಕ್ಕೆ ಬಂದಮೇಲೆ ನಿಮಗೆ ಬೆಳ್ಳಾರಿಯಲ್ಲಿ ನಿಮಗೆ ಯಾವುದಾದ್ರು ಇಂಥ ಹಾಡುಗಳಿಗೆ ಅವಕಾಶ ಜಾಸ್ತಿ ಇತ್ತು ಹೇಗೆ, ಅಥವಾ ಇಲ್ಲಿ ಸಾಲೆತ್ತೂರಲ್ಲಿ ಬಂದಮೇಲೆ ನಿಮಗೆ ಅವಕಾಶ ಜಾಸ್ತಿ ಆಗಿದೆ? ಊರಲ್ಲಿ ಪರವಾಗಿಲ್ಲ,
ಬೆಳ್ಳಾರಿಯಲ್ಲಿ. ಸಣ್ಣದಾಗ ಈಗ ನಿಮ್ಮ ಫ್ಯಾಮಿಲಿ ಎಲ್ಲ ಬೆಳ್ಳಾರಿಯಲ್ಲಿ ಇದ್ದಾರಲ್ಲ? ಬೆಳ್ಳಾರಿಯಲ್ಲಿ ಕೂಡ ಇದ್ದಾರೆ, ಇಲ್ಲಿ ಕೂಡ ಸಾಲತ್ತೂರು. ನಾನು ಮ್ಯಾರೇಜ್ ಆದದ್ದು ಇಲ್ಲಿ ಸಾಲತ್ತೂರಿಂದ. ಓಕೆ, ಸಾಲತ್ತೂರು ಪರಿಸರ ಅಂದ್ರೆ ಆಕ್ಚುಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತಿರುವಂತ ಪ್ರದೇಶ ನನ್ನ ಪ್ರಕಾರ. ನಮ್ಮ ರಂಗಾಯಣದ BV ಕಾರಂತರ ಊರೇ ನಿಮ್ಮ ಹತ್ರ. ಅವರು ಮಂಚಿ, ಅವರು ಬಹಳ ದೊಡ್ಡ ವ್ಯಕ್ತಿ. ಖಂಡಿತವಾಗಿ ಮೊನ್ನೆ ನಾಟಕ ನಡೀತಾ. ಓಕೆ, ಅಂದ್ರೆ ನಾಟಕದಲ್ಲಿ ಆಸಕ್ತಿ ಇದ್ದವ್ರಿಗೆ ಅವರು ಒಂದು ದೊಡ್ಡ ಆಸ್ತಿ ಅಂತ ಕಾಣ್ತದೆ. ಅದೇ ರೀತಿಯಾಗಿ ಈ ಕಡೆ ಹೋದ್ರೆ ನಿಮ್ದು ಕುರ್ತಮಗಿರು, ವಿಟ್ಲ, ಈ ಕಡೆ ಬಂದ್ರೆ ನಮ್ದು ಮುಡಿಪು, ಕೊಣಾಜೆ, ಹೂವಾಕೊಕಲ್ಲು, ಎಲ್ಲ ಪರಿಸರಗಳು ಬಹಳಷ್ಟು ಕಾರ್ಯಕ್ರಮಗಳಾಗುವಂತ ಸಾಂಸ್ಕೃತಿಕವಾಗಿ ಬಹಳಷ್ಟು. ಇವನ್ ಪಾತೂರನ್ನು ತಕೊಂಡ್ರು ಕೂಡ ಒಳ್ಳೆಯ ಕಾರ್ಯಕ್ರಮಗಳು ನಡೆಯುವಂತ ಜಾಗವೇ ಅದು. ನಿಮ್ಗೆ ಅಲ್ಲಿ ಹೇಗೆ ಪ್ರಭಾವ ಆಯ್ತು ನಿಮ್ಗೆ ಅಲ್ಲಿ? ಅಂದ್ರೆ ನಾನು ಇವಾಗ ನೋಡಿ ಸಾಲತ್ತೂರಿಗೆ ಬಂದ 15 ವರ್ಷ ಆಯ್ತು. ಸ್ಟಾರ್ಟಿಂಗ್ ಅಂದ್ರೆ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಆಗ್ತಾನೆ ಇರ್ತದೆ, ಯಾವ್ದಾದ್ರು ಒಂದು ಆಗ್ತಾನೆ ಇರ್ತದೆ. ಆದ್ರೆ ನಾನು ಜಾಸ್ತಿ ಅಲ್ಲಿಂದ ಮಂಗಳೂರು ಕಡೆಗೆ ಶಿಫ್ಟ್ ಆಗ್ತಿದೆ ಆ ಥರ. ಇವಾಗ ಅಂದ್ರೆ ಇವಾಗೆಲ್ಲ ಕಡಿಮೆ ಆಚೆ ಕಡೆ ಸ್ವಲ್ಪ, ಅಂದ್ರೆ ಜಾಸ್ತಿ ನಾನು ಈಚೆ ಕಡೆ ಬರ್ತಾ ಇದ್ದೀನಿ. ಹಾಗೆ ಎಲ್ಲ ಕಡೆ ಕಾರ್ಯಕ್ರಮ ಸಿಕ್ಕಿದ್ರೆ. ಎಸ್ ಎಸ್ ಎಸ್. ಈಗ ರಸಮಂಜರಿ ಅಂತ ಹೇಳ್ತೀವಿ, ನಿಮಗೆ ಮದುವೆ ರಸಮಂಜರಿಗಳಿಗೂ ಓಪನ್ ಗ್ರೌಂಡ್ ರಸಮಂಜರಿಗಳಿಗೂ ಅಥವಾ ಬೇರೆ ಕಡೆ ನಡೆಯುವಂಥ ಇಂಡೋರ್ ರಸಮಂಜರಿ, ಈ ಡಿಫರೆನ್ಸ್ಗಳೆಲ್ಲ ನಿಮಗೆ ಹೇಗೆ ಅಂತ ಅನಿಸ್ತಾ ಇದೆ? ಈಗ ಮೊದಲೆಲ್ಲ ಏನಂದ್ರೆ ಮದುವೆಗೆ ರಸಮಂಜರಿಗಳು ಕಡಿಮೆ ನಡೀತಾ ಇದೆ, ಈಗ ಮದುವೆಗೆ ಜಾಸ್ತಿ ಕರೋಕೆ ನಡೀತಾ ಇದೆ. ಹೇಗೆ ಅನಿಸ್ತಾ ಇದೆ ನಿಮಗೆ ಅಂದ್ರೆ ಈ ಡಿಫರೆನ್ಸ್ಗಳೆಲ್ಲ? ಅಂದ್ರೆ ಓಪನ್ ಗ್ರೌಂಡ್ ಆದ್ರೆ ಅಂದ್ರೆ ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಟು ಇದು ಮಾಡ್ತಾರೆ, ಅಂದ್ರೆ ಅದರೊಂದು ಇದೇ ಬೇರೆ ಇರುತ್ತೆ. ಹೌದು, ಇದ್ರಲ್ಲಿ ಆದ್ರೆ ಕರೋಕೆ ಆದ್ರೆ ಪರ್ಫೆಕ್ಟ್ ಆಗಿ ಅಂದ್ರೆ ಸಿಂಗಿಂಗ್ ಆಮೇಲೆ ಏನಿಲ್ಲ. ಅಂದ್ರೆ ಕರೋಕೆಯಲ್ಲಿ ಆದ್ರೆ ಕರೋಕೆ ಹೋದ ಇದ್ರಲ್ಲಿ ನಾವು ಹೋಗ್ಬೇಕು, ಅದ್ರಲ್ಲಿ ಆದ್ರೆ ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೀತದೆ. ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಚಂದಿರ ಚಕೋರಿ, ತಂದಾಳೋ ಪ್ರೇಮದ ಸಿರಿ. ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಚಂದಿರ ಚಕೋರಿ. ಮಳೆ ಬೆಲ್ಲ ಮೇಲೆ ಇಳಿಜಾರು ಬಾಲೆ, ರತಿದೇವಿ ಸೌಂದರ್ಯ ಸವತಿನಿ, ಕವಿತೆನಿ ಕಾವ್ಯ ಸ್ಫೂರ್ತಿನಿ. ಎದೆಯಾಲದೊಳವು ಹೆಣ್ಣಾಗಿ ಬಂದ ಭೂಲೋಕ ಸೌಂದರ್ಯ ರಾಣಿನಿ, ಪ್ರಾಣನಿ ನೀಲವೇಣಿನಿ. ನಕ್ಕಳು ಹುಣ್ಣಿಮೆ ಹಾಲಂತೆ, ಓಕ್ಯಾಳೋ ತುಂಗೆಯ ನೀರಂತೆ. ಜೀವನದ ಚಂದ್ರೋದಯಕ್ಕೆ ಮೈ ಮನದ ಪ್ರಣಯಾಲಯಕ್ಕೆ. ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಚಂದಿರ ಚಕೋರಿ. ತಂದಾಳೋ ಪ್ರೇಮದ ಸಿರಿ. ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಚಂದಿರ ಚಕೋರಿ.
ಮಲೆನಾಡ ಸಿರಿಗೆ ಮನಸೋತು ನಿಂತ ಹಸಿರೂರ ಗಿರಿಬಾಲ ಹೆಣ್ಣು ನೀ ಕಣ್ಣು ನೀ ಕಾವ್ಯಧಾರಿಣಿ. ಮಲೆನಾಡ ಸಿರಿಗೆ ಮನಸೋತು ನಿಂತ ಹಸಿರೂರ ಗಿರಿಬಾಲ ಹೆಣ್ಣು ನೀ ಕಣ್ಣು ನೀ ಕಾವ್ಯಧಾರಿಣಿ. ಮೂಡ್ಯಾಳೋ ಮೂಡ್ಯಾಳೋ ಮಾಗಿನ ಕನಸಂತೆ, ಮುತ್ಯಾಳೋ ಮುತ್ಯಾಳೋ ಬೆಚ್ಚನೆ ಮುತ್ತಂತೆ. ಜೀವನದ ಚಂದ್ರೋದಯಕ್ಕೆ ಮೈ ಮನದ ಪ್ರಣಯಾಲಯಕ್ಕೆ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ. ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ತಂದಾಳೋ 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 ಪ್ರೇಮದ ಸಿರಿ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ. ಬಂದಾಳೋ ಬಂದಾಳೋ ಚಂದಿರ ಚಕೋರಿ. பொன்னே நின்ன மனசிங்கு தெரியந்தே போவா. மனசிங்கு தெரியந்தே போவா. ஆசேதேது ಈ ಕಾಪೂನ ಪಿಂಗಾರ ಪೂವಾ. ಕಾಪೂನ ಪಿಂಗಾರ ಪೂವಾ. ಬೊಲ್ಪಾದು ಸೂರೆ ಪಲಕಾದು ಮೂಡಿ ಕೈದೇಗ ಮೋಕೇಡು ಕೂಡಿಯೇ ಸಿಂಗಾರಿ பொண்ணு மதிமாலு மண்ணே என்னுடன సిరిదేవియే. చిలిపిలి పంపిన పక్కిలు పారున. చిలిపిలి పంపిన పక్కిలు ಪಾರುಣ ಬದುಕದ ಉಲ್ಲಾಸದಾನೆ. ತಾನೇ ಪೊನ್ನೆ ನಿನ್ನ ಮನಸ್ಸಿಂಗ್ ತಿರಿಯಂದೆ ಪೋವಾ. ಮನಸ್ಸಿಂಗ್ ತಿರಿಯಂದೆ ಪೋವಾ. ಮನಸ್ಸಡೆ ಕಾತೆ ಮದ ಪಂದೆ ಸೋತೆ ನಿನ ಗುಣಕು ಮೆಚ್ಚಿದು ಪೋಯೆನ. ಈ ಪೊರ್ಲು ನಿಂಪು ದಿಂಜಿನ ತಂಪು ಈ ಸುಖದ ನಿನೆಯಾದ ಕಾತೆನೆ. ಪರಪುನ ನೀರುದ ನಲಿಪುನ ಪೊರ್ಲುಗು. ಪರಪುನ ನೀರುದ ನಲಿಪುನ ಪೊರ್ಲುಗು ಮನಸ್ಸೆನ್ನ ನಲಿಪುಂಡುದಾನೆ. ತಾನೇ ಪೊನ್ನೆ ನಿನ್ನ ಮನಸ್ಸಿಂಗ್ ತಿರಿಯಂದೆ ಪೋವಾ. ಮನಸ್ಸಿಂಗ್ ತಿರಿಯಂದೆ ಪೋವಾ. ಹಾಗೆ ಯಾರನ್ನು ತುಂಬ ಇಷ್ಟಪಡ್ತೀರಿ ಗಾಯಕರಾಗಿ? ಎಸ್ ಪಿ ಬಿ ಸರ್. ಎಸ್ ಪಿ ಅದಕ್ಕೆ ನಾವು ಅವರನ್ನು ಗಾಯನ ದೇವರು ಅಂತ. ಖಂಡಿತ ಖಂಡಿತ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ನಡೆಯೋದೇ ಅವರಿಂದ. ನನಗೆ ಅವರಂದ್ರೆ ತುಂಬ ಅಂದರೆ ಸಣ್ಣದಿಂದ್ರು ನಾನು ಅವರನ್ನೇ ಜಾಸ್ತಿ ಫಾಲೋ ಮಾಡ್ಕೊಂಡು ಬಂದವನು. ಅಂದರೆ ನಾನು ಯಾರ ಹತ್ರ ಕೂಡ ಸಂಗೀತ ಅಂತ ನಾನು ಕಲೀಲಿಲ್ಲ. ಅಂದರೆ ಆ ಟೈಮಲ್ಲಿ ಕಲಿಯುವ ಇರಲಿಲ್ಲ, ಅವಕಾಶಗಳಿರಲಿಲ್ಲ. ಅಂದರೆ ತುಂಬ ಮನೆಯಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗೆ ಈಗ ಅದರಲ್ಲೂ ಕೂಡ
ನಿಮ್ಮ ಈ ಒಂದು ಬ್ಯಾರಿ ಭಾಷೆ ನಿಮ್ಮ ಆಡು ಭಾಷೆ ಮನೆಯಲ್ಲಿ, ಅದರಲ್ಲಿ ಏನು ಈ ಥರದ ಸಂಗೀತಗಳಿಗೆ ಏನನ್ನು ನೀವು ಕಲಿತಿದ್ರಿ, ಏನು ಅದಕ್ಕೆ, ಅಥವಾ ನಿಮ್ಮ ಈ ರೀತಿಯಾದಂಥ ಒಂದು ಪ್ರತಿಭೆ ಏನಿದೆ ಅದನ್ನು ಅದಕ್ಕೆ ಹೇಗೆ ಅಳವಡಿಸಿ ಮಾಡ್ತಿದ್ರಿ ನೀವು? ಅಂದರೆ ನಮ್ಮ ಇದರಲ್ಲಿ ಈ ಹರಾಮು ಹಲಾಲ್ ಅಂತ ಅಂದರೆ ಓಕೆ, ಈ ಸಂಗೀತ ಇದರಲ್ಲಿ ಇಸ್ಲಾಮಲ್ಲಿ ನಿಷಿದ್ಧ. ಓಕೆ, ಹಾಡು ಓಕೆ ಪರವಾಗಿಲ್ಲ, ಅಂದ್ರೆ ಈ ಇನ್ಸ್ಟ್ರೂಮೆಂಟ್ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಸ್ವಲ್ಪ ವಿರೋಧ ಇದೆ, ಅಂದ್ರೆ ಅದು ಇಸ್ಲಾಮಲ್ಲಿ ಇಲ್ಲ. ಈಗ ನಿಮ್ಮಲ್ಲಿ ಈಗ ದಫ್ ಇರ್ಬೋದು, ಹೌದು, ಅದು ಮಾಪಿಳ್ಳೆ ಪಾಠ ಅಂತ ಇರ್ತದೆ. ಮಾಪಿಳ್ಳ ಪಾಠ ಅಂದ್ರೆ ಇದು ಕೇರಳ, ಅಂದ್ರೆ ಈ ಮಾಪಿಳ್ಳ ಪಾಠ ಅಂತ ಸ್ಟಾರ್ಟ್ ಆದ ಕೇರಳದಿಂದ. ಅಲ್ಲೆಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಯೂಸ್ ಮಾಡ್ತಾರೆ, ಒಂದು ಜನರೇಷನ್ ಇವಾಗೆಲ್ಲ ಹೌದು ಆ ತರ ಎಲ್ಲ ಬರ್ತಾ ಉಂಟು. ನಿಮ್ಮದ್ರಲ್ಲಿ ದಫ್ಗಳೆಲ್ಲ ದಫ್ಗಳಲ್ಲಿ ಹಾಡ್ತೀರಾ? ಹಾಡ್ತೀನಿ. ಯಾಕಂದ್ರೆ ಅದರದ್ದೇ ಆದ ಒಂದು ಬೇರೆ, ಹೌದು ಅದು ಬೇರೆನೆ, ಅದು ದಫ್ ಅನ್ನು ಯೂಸ್ ಮಾಡ್ಬೋದು, ಅಂದ್ರೆ ಅದು ಇಸ್ಲಾಮಿಕ್. ಓಕೆ, ದಫಲ್ಲಿ ಯಾವ ಹಾಡು ನೀವು ತುಂಬಾ ಖುಷಿ ಪಡುವಂಥದ್ದು? ಅಂದ್ರೆ ಅದರಲ್ಲಿ ತುಂಬಾ ಹಾಡಿದೆ, ಮಧುಹ್ ಗಾಣಂ ಅಂತ ಆ ತರ ಹೇಳ್ತಾರೆ. ಅಂದ್ರೆ ಈ ಚರಿತ್ರೆ ಅಂತ ಹೇಳ್ಕೊಂಡು, ಅಂದ್ರೆ ನಮ್ಮ ಪೈಗಂಬರ್ ಅವರು ಆ ಕುರಿತಾದ ಹಾಡುಗಳು, ಈ ತರದ್ದು ಇಸ್ಲಾಮಿಕ್. ನನ್ನ ಪ್ರೀತಿಯ ಹಾಡು ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಪ್ರಸ್ತುತಿಯ ಈ ಒಂದು ಕಾರ್ಯಕ್ರಮ ಮುಂದುವರಿತ ಸಣ್ಣ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಬಹುಭಾಷಾ ಗಾಯಕ, ಅದ್ಭುತವಾದಂತಹ ಸಾಧಕ, ಅತ್ಯಂತ ನೋವಿನಲ್ಲೂ ಬೆಳೆದು ಬಂದಂತಹ ಪ್ರತಿಭಾನ್ವಿತ ಅವರೇ ಸಫಾನ್ ಸಾಲೆತೂರ್. ಅವರನ್ನು ಮತ್ತೊಮ್ಮೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಹೆಣ್ಣೆಂದರೇನು, ಸೌಂದರ್ಯವೇನು, ಕಣ್ಣಾರೆ ನಾ ಕಂಡೆನು. ಮೊಗವು ಎಂತ ಚೆನ್ನ, ನಗುವು ಎಂತ ಚೆನ್ನ, ನಯನ ಎಂತ ಚೆನ್ನ, ಅಧರ ಎಂತ ಚೆನ್ನ, ಇಂಥ ಅಂದ ಇಂಥ ಚೆಂದ ಎಲ್ಲೋ ಕಾಣೆನ, ಇಂಥ ಅಂದ ಇಂಥ ಚೆನ್ನ ಎಲ್ಲೋ ಕಾಣೆನ. ಹೆಣ್ಣೆಂದರೇನು, ಸೌಂದರ್ಯವೇನು, ಕಣ್ಣಾರೆ ನಾ ಕಂಡೆನು. ಮಗವು ಎಂತ ಚೆನ್ನ, ನಗುವು ಎಂತ ಚೆನ್ನ, ನಯನ ಎಂತ ಚೆನ್ನ, ಅಧರ ಎಂತ ಚೆನ್ನ, ಇಂಥ ಅಂದ ಇಂಥ ಚೆಂದ ಎಲ್ಲೋ ಕಾಣೆನ, ಇಂಥ ಅಂದ ಇಂಥ ಚೆನ್ನ ಎಲ್ಲೋ ಕಾಣೆನ. ವೈಯಾರಿ ನಿನ್ನ ಕಣ್ಣ ನೋಟಕ್ಕೆ, ಬಂಗಾರಿ ನಿನ್ನ ಮೈಯ ಮಾಟಕ್ಕೆ, ನನ್ನಾಣೆನಲ್ಲೇ ನಸೋತಿನಲ್ಲೇ, ನಿನ್ನಿಂದ ನಾನು ಹುಚ್ಚಾದೆನಲ್ಲೇ. ನಡೆದು ಬರಲು ಬಳುಕು ನಡುವು, ಎದೆಯ ಕುಣಿಸಿ ತರಳು ಚೆಲುವು. ಹೋ ಚೆಲುವೆ ಒಲವ ಬಯಸಿ ಬಯಸಿ ಬಯಕೆ ಅರಳಲು. ಹೆಣ್ಣೆಂದರೇನು, ಸೌಂದರ್ಯವೇನು, ಕಣ್ಣಾರೆ ನಾ ಕಂಡೆನು. ಮಗವು ಎಂತ ಚೆನ್ನ, ನಗುವು ಎಂತ ಚೆನ್ನ, ನಯನ ಎಂತ ಚೆನ್ನ, ಅಧರ ಎಂತ ಚೆನ್ನ, ಇಂಥ ಅಂದ ಇಂಥ ಚೆಂದ ಎಲ್ಲೋ ಕಾಣೆನ, ಇಂಥ ಅಂದ ಇಂಥ ಚೆಂದ ಎಲ್ಲೋ ಕಾಣೆನ.
ಬಾನಿಂದ ಜಾರಿ ಬಂದರಂಬೆಯೋ ನಿನ್ನಾಸೆ ಕಂಡು ಇಲ್ಲಿ ನಿಂತೆನು. ಇದೇನು ಮೌನ ಇದೇನು ಧ್ಯಾನ, ಮುತ್ತಂತೆ ಬಂದು ಮಾತಾಡು ಚಿನ್ನ. ಕಣ್ಣಲೆಲ್ಲ ನುಡಿಯುತ್ತಿರಲು ಬೇರೆ ಚಪಲ ಏಕೆ ಹೇಳು. ಹೋ ತರುಣಿ ನುಡಿಯು ಕೊಳ್ಳಲ ದನಿಯು ಗೆಳತಿಯರಿಯನು. ಹೆಣ್ಣೆಂದರೇನು ಸೌಂದರ್ಯವೇನು ಕಣ್ಣಾರೆ ನಾ ಕಂಡೆನು. ಮಗವೋ ಎಂತ ಚೆನ್ನ ನಗುವೋ ಎಂತ ಚೆನ್ನ, ನಯನ ಎಂತ ಚೆನ್ನ ಅಧರ ಎಂತ ಚೆನ್ನ. ಇಂಥ ಅಂದ ಎಂತ ಚಂದ ಎಲ್ಲೋ ಕಾಣೆನ, ಇಂಥ ಅಂದ ಎಂತ ಚಂದ ಎಲ್ಲೋ ಕಾಣೆನ. ಹೆಣ್ಣೆಂದರೇನು ಸೌಂದರ್ಯವೇನು ಕಣ್ಣಾರೆ ನಾ ಕಂಡೆನು. ಮೊಗವೋ ಎಂತ ಚೆನ್ನ ನಗುವೋ ಎಂತ ಚೆನ್ನ, ನಯನ ಎಂತ ಚೆನ್ನ ಅಧರ ಎಂತ ಚೆನ್ನ. ಇಂಥ ಅಂದ ಎಂತ ಚಂದ ಎಲ್ಲೋ ಕಾಣೆನ, ಇಂಥ ಅಂದ ಎಂತ ಚಂದ ಎಲ್ಲೋ ಕಾಣೆನ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯೋ ತಂದಂತ ಹೂವು, ಮುಡಿಯೇರೆ ನಲಿವು ಮುಡಿಜಾರೆ ನೋವು. ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ.
ತುಟಿ ಮೇಲೆ ಬಂದಂತ ಮಾತೊಂದೇ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೂರು ಗಂಟಲ್ಲಿ ಈ ಬಾಳ ನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ನಿಮ್ಮ ಪರಿಸರ ಜೊತೆಗೆ ನಿಮಗೆ ನಿಮ್ಮ ಫ್ರೆಂಡ್ಶಿಪ್ ನಿಮ್ಮ ಈ ಪ್ರತಿಭೆಗೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ? ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಂದರೆ ನನಗೆ ಪ್ರೋಗ್ರಾಮ್ ಇದ್ದರೆ ಕರೆದು ಓಕೆ ಎಲ್ಲ ರೀತಿಯ ಸಹಕಾರ ಇದು ಮಾಡ್ತಾರೆ, ಅವರಿಂದ ಆಗುವ. ಓಕೆ ಓಕೆ ಓಕೆ. ಈಗ ನಾನು ಸಾಲೆತ್ತೂರು ಮತ್ತು ಮಂಗಳೂರು ಇದರ ನಡುವೆ ನಿಮ್ಮ ಪ್ರಯಾಣ ನಿರಂತರವಾಗಿರುತ್ತೆ ಪ್ರೋಗ್ರಾಮಲ್ಲೆಲ್ಲ. ಈಗ ಲಾಕ್ಡೌನ್ ಆದ ನಂತರ ಭಾಳ ಸಮಸ್ಯೆಗಳಾಯಿತು, ತುಂಬ ಕಷ್ಟ ಆಯ್ತು ಸರ್. ಲಾಕ್ಡೌನ್ ಟೈಮಲ್ಲಿ ನೋಡಿ, ಇದೇ ಟೈಮಲ್ಲಿ ಲಾಕ್ಡೌನ್ ಮಾರ್ಚ್ 13ಕ್ಕೆ. ಅಂದರೆ ನನಗೆ ನೋಡಿ ಜೂನ್ವರೆಗೆ ಪ್ರೋಗ್ರಾಮ್ ಸೀಸನ್ ಲೀಸ್ಟ್ ಮಾಡಿದೆಲ್ಲ ಹೋಯ್ತು. ಅಲ್ಲ, ನಮ್ಮ ಸೀಸನ್ ಇರೋದೇ ಮೇ ತನಕ ಮಾತ್ರ. ಹೌದು, ಮೇ ದಾಟಿದ್ರೆ ಮತ್ತೆ ಸೀಸನ್ ಇಲ್ಲ. ತುಂಬ ಪ್ರೋಗ್ರಾಮ್ ಎಲ್ಲ ಹೋಯ್ತು. ಓಕೆ, ಪರವಾಗಿಲ್ಲ, ದೇವರಲ್ಲಿ ಅದು. ಈಗ ಅದ್ರ ಜೊತೆಗೆ ನಿಮಗೆ SPB ಸರ್ ಅವ್ರನ್ನ ನೀವು ಏನು ನಾವೇನು ಹೇಳ್ತೇವೆ ಅವ್ರನ್ನ, ಅದು ಪುಸ್ತಕ ಅಂತ ತಿಳ್ಕೊಳ್ತೀವೋ ಗ್ರಂಥ ಅಂತ ತಿಳ್ಕೊಳ್ತೇವೆ, ಹೇಗೋ ಅವರನ್ನು ದೇವ್ರ ತರನೇ ನಾವು ಹೇಳ್ತೀವಿ. ಎಲ್ಲ ಹಾಡುಗಾರರಿಗೂ SPB ಸರ್ ಅಂದ್ರೆ ಅವ್ರ ದೇವ್ರೇ. ಅದ್ಭುತವಾದಂಥ ಹಾಡುಗಳನ್ನೇ ಹಾಡ್ತಾ ಹಾಡ್ತಾ ಬಹುತೇಕ ಎಲ್ಲ ಆರ್ಕೆಸ್ಟ್ರಾದಿಂದ ಯಾರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೆಲ್ಲ SPB ಸರ್ ಅವರು ಖಂಡಿತ ಒಂದು ದೊಡ್ಡ ಮಾರ್ಗದರ್ಶಕರಾಗಿದ್ದಾರೆ. ಖಂಡಿತ ಅವರಲ್ಲಿ ಕಳೆಯುವುದು ತುಂಬ ಇದೆ, ಬೇಕಾದಷ್ಟು ಒಂದು. ಈಗ ಸರ್ ನಾನು ಇನ್ನೊಂದು ಕೇಳ್ತೇನೆ ಸಫಾನ್, ನಿಮ್ಮ ಈ ಡ್ರಾಮಾ ಜರ್ನಿ ಮತ್ತು ಆರ್ಕೆಸ್ಟ್ರಾ ಜರ್ನಿ, ಈಗ ಡ್ರಾಮಕ್ಕೆ ಹೋಗ್ತಿದ್ರೆ ಹೇಗೆ? ಇಲ್ಲ ಇವಾಗ ಅಂದರೆ ಇವಾಗೆಲ್ಲ ರೆಕಾರ್ಡಿಂಗ್ ಸಿಸ್ಟಮ್ ಅಲ್ಲ. ಓಕೆ, ಅಂದರೆ ಎಲ್ಲಿಯಾದರೂ ರೆಕಾರ್ಡಿಂಗ್ ಕರೆದ್ರೆ ಹೋಗ್ತೀನಿ ನಾನು. ಓಕೆ, ಅಂದರೆ ನಿಮ್ಮೂರಲ್ಲಿ ಡ್ರಾಮಕ್ಕೆ ಈಗ ಹೇಗಿದೆ ಇಲ್ಲಿ ಸಾಲೆತ್ತೂರು ಪ್ರದೇಶದಲ್ಲಿ? ಇವಾಗ ಡ್ರಾಮಾ ಎಲ್ಲ ಕಡಿಮೆನೆ, ಆದರೂ ಕೂಡ ಡ್ರಾಮಾ ಇದ್ರೂ ಕೂಡ ನಮ್ಮ ಕಾಪಿ ಕಡಿಸ್ತಾರ ಈ ಥರ. ಹೌದೌದು, ಅವ್ರದ್ದು ನೋಡ್ಲಿಕ್ಕೆ ಹೋಗ್ತೀನಿ. ನೋಡ್ಲಿಕ್ಕೆ ನಾನು ಯಾವುದೇ ಪ್ರೋಗ್ರಾಮ್ ನಾನು ನೋಡ್ತೀನಿ. ಓಕೆ, ಈಗ ಇದು ಬಿಟ್ಟು ಬೇರೆ ಹವ್ಯಾಸಗಳೇನು ಬೆಳೆಸ್ಕೊಂಡಿರಿ? ನಿಮ್ಗೆ ಯಾವ್ದು ಆಸಕ್ತಿ ಜಾಸ್ತಿ? ಸಾಹಿತ್ಯ ಬರೀತೀರಿ? ಯಾವ್ದು ಸಾಂಗ್ಸ್? ಯಾವ್ದು ಬರ್ದಿರಿ? ಯಾವ ಸಾಂಗ್? ಅಂದರೆ ರಿಮೇಕ್ ಜಾಸ್ತಿ ಇವಾಗೆಲ್ಲ ನಾವು ಕಂಪೋಸ್. ಯಾವ್ದಾದ್ರು ಬರ್ದದ್ದು ಒಂದು 2 ಲೈನ್ ಹೇಳಿ. ನಿನ್ನ ಮೌನಗೂ ಕಾರಣ ಪನುವನ, ಈ ಮಳರೆ ಮೌನ, ಅದನ್ನು ನಾನು ಬರ್ದಿದ್ದೇನೆ, ತುಳುವಲ್ಲಿ ಬರ್ದಿದ್ದೇನೆ. ಅದು ಬಹುಶಃ ಇದು ನಾನು ಎಷ್ಟು ರಿಲೀಸಿಂಗ್ ಮಾಡಲಿಲ್ಲ ಮಾತ್ರ, ಹಾಗೆ ಅದು ಯೂಟ್ಯೂಬಲ್ಲಿ ಇದೆ. ಅದು ಮುಡಿಪಲ್ಲು ಕೂಡ ಬಹಳಷ್ಟು. ಹೌದು, ರೆಕಾರ್ಡಿಂಗ್ ಸ್ಟುಡಿಯೋ ಅಂದರೆ ಇವಾಗ ರೆಕಾರ್ಡಿಂಗ್ ಸ್ಟುಡಿಯೋ ಅಂದರೆ ಮೊಬೈಲ್ ಶಾಪ್ ಥರ ಅಲ್ಲಿ ಆಗಿದೆ. ಅಂದರೆ ನಮಗೆ ಬೇಕಾದ ಕ್ವಾಲಿಟಿ ಸಿಗೋದಿಲ್ಲ, ಅದೇ ಕಷ್ಟ ಆಗೋದು. ಓಕೆ, ಆ ಥರ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಬರಬೇಕು. ನೀವು ಸಾಹಿತ್ಯ ಬರೀತೀರಿ, ಅದೇ ರೀತಿಯಾಗಿ ಅಂದರೆ ಇದೆಲ್ಲ ನಿಮಗೆ ನಾಟಕದಿಂದ ಬಹಳಷ್ಟು ಪ್ರಭಾವಗಳು ಸಿಕ್ಕಿದೆ ಅಂತ ಅನಿಸ್ತದೆ. ಡ್ರಾಮಾ ಕೂಡ ಬರೀತೀನಿ. ಹೌದು, ಡ್ರಾಮಾ ಬರ್ತೀರಿ. ಯಾವ ಡ್ರಾಮಾ ಎಲ್ಲ ಬರ್ತೀರಿ? ಅಂದರೆ ನಾವು ಆ ಊರಲ್ಲಿರುವಾಗ ಓಕೆ ಈ ಥರ ಎಲ್ಲ ಬಣ್ಣಗ ಹೊರ್ತಾಂಡು ಈ ಥರ. ನಿಮಗೆ ತಮಿಳು ಶಾಲೆಯಲ್ಲಿ ಓದಿದ್ರಿ, ಬ್ಯಾರಿ ಭಾಷೆಯನ್ನು ಮನೆಯಲ್ಲಿ ಮಾತಾಡ್ತಿದ್ರಿ, ಆಡು ಭಾಷೆಯಾಗಿ ತುಳು ಇರ್ತೀರಿ. ಅದೇ ರೀತಿಯಾಗಿ ಹೊರಗೆ ಹೋದಾಗ ನಮ್ಮ ರಾಜ್ಯ ಭಾಷೆ ನಮ್ಮ ಕನ್ನಡ, ನಾವು ಅದಕ್ಕೆ ಹಾಡೋದೆಲ್ಲ ಕನ್ನಡ. ನಿಮಗೆ ಇಷ್ಟೆಲ್ಲ ಭಾಷೆಗಳಲ್ಲಿ ನಿಮಗೆ ಎಲ್ಲ ಭಾಷೆಗಳು ಪ್ರಭಾವ ಬೀರಲಿಲ್ವ ಅಂತ? ತುಳು ಹೇಗೆ ನಿಮಗೆ ತುಂಬ ಪವರ್ಫುಲ್ ಅಂತ ಅನಿಸ್ತು? ಅಂದರೆ ಏನೋ ಸಣ್ಣದಿಂದ ಅಂದರೆ ಎಲ್ಲ ಒಡನಾಟ ಹಾಗೆ ಇರ್ತದೆ. ಒಬ್ರು ಮನೆಯಲ್ಲಿ ಹೋದ್ರೆ ಬ್ಯಾರಿ ಭಾಷೆ ಮಾತಾಡ್ತಾರೆ, ಅಲ್ಲಿ ಶಾಲೆಗೆ ಹೋದ್ರೆ ತಮಿಳು ಮಾತಾಡ್ತಾರೆ, ಆಯ್ತಾ? ಹೊರಗೆ ಬಂದ್ರೆ ತುಳು ಮಾತಾಡ್ತಾರೆ ಅಂಗಡಿಯಲ್ಲೆಲ್ಲ. ಶಾಲೆಗೆ ಹೋದ್ರೆ ಮತ್ತೆ ಪುನಃ ನಾವು ಬೇರೆ ವ್ಯವಹಾರಕ್ಕೆ ಹೋದ್ರೆ ಕನ್ನಡ ಮಾತಾಡ್ತೀವಿ, ಹಾಡ್ಲಿಕ್ಕೆ ಹೋದ್ರೆ ಕನ್ನಡ ಬಗ್ಗೆ. ಅಂದರೆ ನಾವು ಈ ಸಿಂಗಿಂಗ್ ಫೀಲ್ಡಲ್ಲಿ
ಇರುವಾಗ ಅಂದರೆ ನೋಡಿ ಆಡಿಯನ್ಸ್ ಯಾವ ಥರ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದು. ಎಲ್ಲ ಥರದ ಆಡಿಯನ್ಸ್ ಇರ್ತಾರೆ. ಅಂದರೆ ಒಬ್ಬ ತುಳು ಕೇಳಿದರೆ ಕನ್ನಡ ಬೇಕು ಅಂತ ಮತ್ತೊಬ್ರು ಗೆಲ್ತಾರೆ. ಅಂದರೆ ಎಲ್ಲ ಲ್ಯಾಂಗ್ವೇಜ್ ನಮ್ಮ ಹತ್ರ ಗಾಯಕರ ಹತ್ರ ಎಲ್ಲ ಲ್ಯಾಂಗ್ವೇಜಿನ ಭಾಷೆ ಇದ್ರೆ. ನೀವು ತಮಿಳನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಶಾಲೆಯಲ್ಲಿ? ಅಂದರೆ ಅಲ್ಲಿ ಇದ್ದದೇ ತಮಿಳ್ ಅಂದರೆ ಇದು ಇದೆ ಕನ್ನಡ ಮೀಡಿಯಂ ಅದು. ಓಕೆ. ಅಂದರೆ ಅಲ್ಲಿ ಸ್ಟೂಡೆಂಟ್ಸ್ಗಳು ತಮಿಳ್ ಎಲ್ಲ ಆಚೆ ಈಚೆಲ್ಲ. ಈಗ ನಿಮಗೆ ತಮಿಳು ಹಾಡುಗಳೆಲ್ಲ ತುಂಬಾ ಹಾಡ್ತೀನಿ ತಮಿಳು ಗೀತೆ ಎಲ್ಲ ಹಾಡ್ತೀನಿ. ಓಕೆ. ಆದರೆ ಬೈಯಾರ್ಟ್ ಅಂತ ಇಲ್ಲ. ಓಕೆ. ಅದರಲ್ಲಿ ಕೂಡ SPB ಅವರೆಲ್ಲ ತುಂಬ ಹಾಡಿದೆ. ಎಷ್ಟು ಉಂಟು. ಓಕೆ. ಈಗ ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಪ್ರಚಾರ ಸಿಗಬೇಕಾದವರಿಗೆ ಪ್ರಚಾರ ಸಿಗೋದಿಲ್ಲ. ಖಂಡಿತ ಕೆಲವರಿಗೆ ಸ್ವಲ್ಪ ಇವಾಗ ಈಗಿನ ಇದರಲ್ಲಿ ಒಳ್ಳೆ ಪರ್ಫೆಕ್ಟ್ ಇದ್ದ ಕಲಾವಿದರಿಗೆ ವೇದಿಕೆ ಸಿಗಲ್ಲ. ಓಕೆ. ಹಾಗೆ ಏನು ಮಾಡೋದು. ಬೇರೆ ಈ ಹವ್ಯಾಸಗಳು ಇವೆಲ್ಲ ಆಯಿತು, ಏನು ಕನಸುಗಳನ್ನು ಇಟ್ಕೊಂಡಿದ್ದೀರಿ ಸಫಾನ್? ಕನಸು ಅಂತ ಅಂದರೆ ಸಿಂಗಿಂಗ್ ಫೀಲ್ಡಲ್ಲಿ ನಾನು ಏನು ಕನಸು ಇಡಲಿಲ್ಲ. ಅಂದರೆ ನಮ್ಮದು ಮ್ಯಾರೇಜ್ ಎಲ್ಲ ಡೈಲಿ ಅದೇ ಮದುವೆಗೆ ಮುಂಚೆ ಆದರೆ ಓಕೆ. ಇನ್ನದು ಏನಾದರೂ ಜೀವನದ ಒಂದು ಅದರ ಬಗ್ಗೆನೇ ಗಮನ, ಅದನ್ನೇ ಅಷ್ಟೇ. ಓಕೆ. ಮನೆಯಲ್ಲಿ ಯಾರ್ಯಾರಿದ್ದಾರೆ? ಯಾರು ಈಗ? ಮನೆಯಲ್ಲಿ ನಾನು, ನನ್ನ ಹೆಂಡತಿ, ಇಬ್ಬರು ಮಕ್ಕಳಿದ್ದಾರೆ. ಒಂದು ಗಂಡು ಒಂದು ಹೆಣ್ಣು. ಮಕ್ಕಳು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಇದೆ, ಆದರೆ ಇವಾಗದ ಪರಿಸ್ಥಿತಿ ನೋಡಿದ್ರೆ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಹೆಂಡತಿ ಎಲ್ಲ ಒಳ್ಳೆ ಪ್ರೋತ್ಸಾಹ. ಈಗ ನಿಮಗೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿರೆ, ಹಿಂದೇತಕೋ ನಾನಿನ್ನಲ್ಲಿ ಬೆರೆವಂತ ಮನಸ್ಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ, ಧರೆಗಿಂದು ಬಂದಂಥ ಸೌಂದರ್ಯ ಸುರಸುಂದರಿ. ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ, ಸುರಲೋಕದ ಸುಖ ನಮದಾಗಿದೆ. ತನುಕೋಗಿದೆ ಮನ ಹಾಡಿದೆ, ಎದೆ ಕೋಗಿಲೆ ಇದೋ ಹಾಡಿದೆ. ನಲಿವಾ ನಲಿವಾ ಜಗವ ಮರೆತು ಬೆರೆವಾ, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ, ನಮ್ಮಂತೆ ನೀವೆಂದು ಒಂದಾಗಿ ಇರಿ ಎಂದಿದೆ. ಸಂಗಾತಿನ ನಿನ್ನ ಜೊತೆಯಾಗುವೆ, ಎಂದೆಂದಿಗೂ ನಿನ್ನ ಉಸಿರಾಗುವೆ. ನೀನಿಲ್ಲದೆ ಇರಲಾರೆನು, ನಿನ್ನಿಂದ ನಾ ದೂರಾಗೆನು. ಮನಸ್ಸು ಮನಸ್ಸು ಬೆರೆ ಬಾಳು ಸೊಗಸು, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನಲ್ಲಿ ಬೆರೆವಂತ ಮನಸ್ಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. പടവാല് മിഴിയുള്ളോലു പഞ്ചാര മൊഴിയുള്ളോലു പദപൊങ്കും ചീരിയുള്ള പൂങ്കണിത്തേനി പെണ്ണ് സൈനബാ ബീവി. പടവാല് മിഴിയുള്ളോലു പഞ്ചാര മൊഴിയുള്ളോലു പദപൊങ്കും ചീരിയുള്ള പൂങ്കണിത്തേനി പെണ്ണ് സൈനബാ ബീവി. ചെഞ്ചൂര ചുണ്ടിനയുണ്ട് നല്ല മൊഞ്ചുള്ള താമര ചെണ്ട്. ചെഞ്ചൂര ചുണ്ടിനയുണ്ട് നല്ല മൊഞ്ചുള്ള താമര ചെണ്ട്. ബദറുത്ത പെണ്ണിന്റെ കൽബിൽ റബ്ബ് കുതിരത്തൊളിപ്പിച്ച് ചേള്. ബദറുത്ത പെണ്ണിന്റെ കൽബിൽ റബ്ബ് കുതിരത്തൊളിപ്പിച്ച് ചേള്. കസവണിഞ്ഞ തേൻകിനാക്കൾ പൂക്കളായി വിരിഞ്ഞു, താരതന്ത മനസത്തിലമ്പിളി കഴിഞ്ഞു. പടവാള് മിഴിയുള്ളോളു പഞ്ചാര മൊഴിയുള്ളോളു പദപൊങ്ങും ചീരിയുള്ള പൂങ്കണിത്തേനി പെണ്ണ് സൈനബാ ബീവി. കുരുവികളെ ഒരു കുയിലുകളെ നല്ല മധുവിതുരാവുകളെ
യുവമിഥുനങ്ങൾ നവമിഥുനങ്ങൾ ഇവർക്കാശംസകളേകാ. മംഗളങ്ങൾ വാരിക്കോരി ചൊരിയാം നമുക്കി മധുവിധു വസന്തരാവിൽ. പട്ടുമെത്ത വിരിച്ചതിലിരുത്താം ഇവരെ കല്യാണ പാട്ട് പാടി ഉണർത്താം. താരഹാരമണിഞ്ഞ രാവിൽ ആനന്ദമുല്ലാസവന്മാദമൊഴുകുമ്പോ ചുവട് വെച്ചു പാടാം ശുഭരാത്രി, മനസ്സ് കൊണ്ടു നേരാം ആശംസ. ചുവട് വെച്ചു പാടാം ശുഭരാത്രി, മനസ്സ് കൊണ്ടു നേരാം ആശംസ. രാഗം മംഗളരാഗം രാഗത്തിനായിരഗാനം. ഗാനം സംഗമഗാനം ഗാനത്തിനായിരവർണം. ഏഴെള്ള നിരവത് ഏഴെഴുപതൽ നൂറു നൂറ് വള്ളമഴവില്ലുകൾ വിരിഞ്ഞൊരഴക. ചുവട് വെച്ചു പാടാം ആഗാനം, മനസ്സ് കൊണ്ടു നേരാം ആശംസ. മംഗളങ്ങൾ വാരിക്കോരി ചൊരിയാം നമുക്കി മധുവിധു വസന്തരാവിൽ. പട്ടുമെത്ത വിരിച്ചതിലിരുത്താം ഇവരെ കല്യാണ പാട്ട് പാടി ഉണർത്താം. പോരാ താരങ്ങൾ പോരാ, ചേളുത്ത കുടൽ വിളി പോരാ. മിന്നൽ ചിലം പൊഴി വേണം, മഴമുകി തകിലടി വീണം. നാളത്തെ ദിനങ്ങളെ ഒരുമിച്ചൊരുമിച്ച് മനസ്സുമായി എതിരിട്ടു ജയിച്ച് ജയിച്ച് വരുവാ. ചുവടു വെച്ചു പാടാം ശുഭരാത്രി, മനസ്സ് കൊണ്ടു നേരാം ആശംസ. മംഗളങ്ങൾ വാരിക്കോരി ചൊരിയാം നമുക്കി മധുവിധു വസന്തരാവിൽ. പട്ടുമെത്ത വിരിച്ചതിലിരുത്താം ഇവരെ കല്യാണ പാട്ട് പാടി ഉണർത്താം. താരഹാരമണിഞ്ഞ രാവിൽ ആനന്ദമുല്ലാസമുന്മാദമൊഴുകുമ്പോ ചുവടു വെച്ചു പാടാം ശുഭരാത്രി, മനസ്സ് കൊണ്ടു നേരാം ആശംസ. ചുവടു വെച്ചു പാടാം ശുഭരാത്രി, മനസ്സ് കൊണ്ടു നേരാം ആശംസ. കുയിലുകളേ വാവാ, നിഴൽക്കുരുവികളേ വാവാ, നല്ല മധുവിധുരാവുകളേ. യുവമിഥുനങ്ങൾ നവമിഥുനങ്ങൾ ഇവർക്കാശംസകളേകാം. ನಮ್ಮ ಯಂಗ್ ಜನ್ರೇಷನ್ನ ಸಿಂಗರ್ಸ್ಗೆ ಏನು ಹೇಳ್ತೀರಿ? ಏನು ಅಂತ ಅಂದರೆ
ತುಂಬ ಸಂಗೀತವನ್ನು ಆದಷ್ಟು ಗೌರವಿಸಿ ಅಂತ ಎಸ್ 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 ಅಂದರೆ ಇವಾಗ ನೋಡಿ ಹೊಸ ಹೊಸ ಸಂಗೀತವನ್ನು ಗೌರವಿಸಿ ಹಿರಿಯ ಕಲಾವಿದರನ್ನು ಗೌರವಿಸಿ, ಆಮೇಲೆ ಈ ಅಹಂ ಈ ಥರ ಅದು ಯಾರಿಗೂ ಬರಬಾರ್ದು. ಅಂದರೆ ನಾವು ನೋಡಿ SPB ಅವರನ್ನು ನೋಡಿದರೆ ಹೌದು ಗೊತ್ತಾಗುತ್ತೆ ಅವರ, ಅಂದರೆ ನಮಗೆ ಅವರಿಂದ ತುಂಬ ಅದೇ ಅವರ ಜೀವನವೇ ನಮ್ಗೆ ಆದರ್ಶ. ಹೌದು ಹೌದು ಅದೇ ಅದನ್ನು ಏನು ಹೇಳ್ಬೇಕಂತಲೇ ಓಕೆ, ಹಾಗೆ ಏನು ಅನಿಸ್ತದೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದ ಬಗ್ಗೆ? ಯಾಕಂದ್ರೆ ಈಗ ನಿಮ್ಮ ಹತ್ರ ಮಾತಾಡ್ತಾ ಮಧ್ಯ ಮಧ್ಯೆ ಮಧ್ಯೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಬಂದ್ವಿ. ಅದ್ಭುತವಾದಂಥ ಹಾಡುಗಳು, ಒಂದಕ್ಕೊಂದು ನಮ್ಗೆ ಖುಷಿ ಆಗಿತ್ತೆ. ಯಾಕೆಂದ್ರೆ ನಿಮ್ಮ ಬ್ಯಾರಿ ಭಾಷೆ ಹಾಡಿರ್ಬೋದು, ಮಲಯಾಳಂ ಹಾಡಿದ್ರಿ, ಬೇರೆ ಬೇರೆ ಭಾಷೆಗಳನ್ನು ಹಾಡಿದ್ರಿ, ತುಳು ಭಾಷೆಯಲ್ಲಿ ಹಾಡಿದ್ರಿ, ಕನ್ನಡ ಭಾಷೆ, ಸೊ ಎಲ್ಲ ಭಾಷೆಗಳನ್ನು ಹಾಡಬಲ್ಲಂಥ ಅದ್ಭುತವಾದಂಥ ಕಲಾವಿದ ನಾವು. ನಿಮ್ಮ ಅಷ್ಟು ದೂರದ ನಮ್ಮ ಈ ಸ್ಟುಡಿಯೋಕ್ಕೆ ಬಂದಿದ್ರಿ, ಏನು ಅನಿಸ್ತಿದೆ? ತುಂಬ ಖುಷಿಯಾಗುತ್ತೆ ಸರ್. ಅಂದರೆ ಇಂಥೊಂದು ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಲ್ಲ, ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇದೇ ಥರ ಇನ್ನು ಕೂಡ ಒಳ್ಳೊಳ್ಳೆ, ನಾವು ಏನಿಲ್ಲ, ನಮಗಿಂತ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅವರನ್ನು ಕೂಡ ಖಂಡಿತ ಖಂಡಿತ ಅದೇ ಕೆಲಸ ಮುಂದಿನ ದಿನಗಳಲ್ಲಿ ಗುರುತಿಸಿ ಅಂತ ನಾನು ಖಂಡಿತ ಸಫಾನ್. ಯಾಕೆಂದ್ರೆ ನಮ್ಮ ಉದ್ದೇಶನೂ ಅದೇ, ಎಲೆಮರೆಯಲ್ಲಿ ಇರುವವರನ್ನು ಮತ್ತು ಪ್ರಚಾರದಿಂದ ತುಂಬ ದೂರ ಇರುವವರನ್ನು ಪರಿಚಯಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ್ರಿ, ಅದ್ಭುತವಾದ ಹಾಡುಗಳನ್ನು ನಮ್ಮ ಪ್ರೇಕ್ಷಕರಿಗೋಸ್ಕರ ನೀಡಿದ್ರಿ. ನಿಮಗೆ ಸ್ಪಂದನ ವಾಹಿನಿ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ. ತಮಗೆ ಕೂಡ ತಮ್ಮ ಹಿಂದೆ ಇರುವಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ವೀಕ್ಷಕರೇ, ಇದುವರೆಗೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದ ಈ ಒಂದು ಸಂಚಿಕೆ ಸಫಾನ್ ಸಾಲೆತ್ತೂರು ಅವರೊಂದಿಗೆ ನಾವು ನಡೆಸ್ಕೊಟ್ವಿ. ಅದ್ಭುತವಾದಂಥ ಹಾಡುಗಳನ್ನು ಕೇಳ್ತಾ ಅವರೆಲ್ಲ ನೆನಪುಗಳನ್ನು ಅವರು ಮೆಲುಕು ಹಾಕ್ಕೊಂಡ್ರು, ನಾವು ಅದನ್ನು ಕೇಳ್ತಾ ಇದ್ವಿ. ಅವರ ನೋವು ನಲಿವುಗಳು, ಅವ್ರು ಬಂದಂತಹ ದಾರಿ ಹೇಗಿತ್ತು, ಇವೆಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಮೆಟ್ರೋ ಫರ್ನಿಚರ್ ವರ್ಲ್ಡ್ ಆಯೋಜನೆಯ ಸ್ಪಂದನ ಪ್ರಸ್ತುತಿಯ ಅದ್ಭುತವಾದಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು, ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಈ ಒಂದು ಸಂಚಿಕೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ವಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು